ಹಾಂ 6-8% ಇತ್ತು. ಹಾಂ ಡಿ ಕೆ ಒಂದು 12% ಮಾಡಿತ್ತು. ಹ್ಞೂ ಡಿ ಕೆ ಮಾಡಿಸಿ ಅಡ್ಜಸ್ಟ್ಮೆಂಟ್ ಸರ್ ಡಿ ಕೆದು ಇದೆ ಜಾಸ್ತಿ. ಉಪ್ಪಾರು ಜಿ ಶಂಕರು, ಹನುಮಂತಪ್ಪ, ಒಬ್ಬ ಬಳ್ಳಾರಿ ಹನುಮಂತಪ್ಪ ಗೊತ್ತಾದ ಹೊಸಪೇಟೆ, ಇವನು ಉಪ್ಪಾರು ಬೆಂಗಳೂರು, ಜಿ ಶಂಕರ್ ಉಡುಪಿ. ಉಪ್ಪಾರ ಬಿಜಾಪುರ. ಬಟ್ ಇಲ್ಲಿ ಮನೆ SM ಕೃಷ್ಣನ್ ಮನೆ ಐತ್ರಿ. ಅಲ್ಲ ಸರ್, ಇದು ಇದೆಯಲ್ಲ ದೊಡ್ಡ ಸ್ಟ್ಯಾಂಡ್ ಕೆದಕ್ತಾ ಹೋದ್ರೆ ಇವ್ರದ್ದು ಬರುತ್ತೆ. ಬಟ್ ನಿಮ್ಗೆ ಹೇಳಲ್ಲ ಕಣ್ಮುಚ್ಚಿ ಗೊತ್ತಿಲ್ಲ ಸರ್. ಮುಳುಗುಂದು 50-100 ಕೋಟಿ, ಮುಳುಗುಂದು 50-100 ಮಾಡಿದಾನೆ ಅಂದ್ರೆ ಇವನ ಹತ್ರ ಎಷ್ಟಿರ್ಬೋದು ಡಿ ಕೆ ಲೆಕ್ಕಾಗಿ. ಬರೀ ಕಲೆಕ್ಷನ್ ಗಿರಾಕಿ. ನಿಮ್ಗೆ ಗೊತ್ತಿಲ್ಲ. ನಿಮಗೆ ನಾವೆಲ್ಲ ಪಟ್ಟಿಡಿದು ಅಧ್ಯಕ್ಷನ ಮಾಡಿಸಿದ ಅಂತ ನಮ್ಮದು ತಕ್ಕಡಿ ಹೇಳ್ತಾ ಇಲ್ಲ ಇವೆಲ್ಲ ಕಾರಣ. ಇಲ್ಲ ಸರ್, ಭಾರಿ ಹೇಳ್ತಾರೆ. ಮತ್ತು ನೀವು ನೋಡ್ತಾರಲ್ಲ ಮಾತಾಡೋದು ತೊದಸ್ಬಿಡ್ತಾರೆ. ಏನು ಲೋ ಬಿ ಪಿನ ನೋಡಿ ನೀವು ಅಂತ ಕುಡುಕರು. ಅದನ್ನೇ ಹೇಳಿದ್ದೀನಿ. ಅದೇ ಹೇಳಿ ಅವ್ರಿಗೆ ಅರ್ಥ ಆಗಿಲ್ಲ ಅವ್ರಿಗೆ. ಎಲ್ಲ ಮೀಡಿಯಾದವ್ರು ಏನು ಡ್ರಿಂಕ್ಸ್ ಮಾಡಿದ್ರು ಅಂತಾರೆ. ಡ್ರಿಂಕ್ಸ್ ಮಾಡಲಿಲ್ಲ ಅದು ಆ್ಯಕ್ಚುಲಿ ಅದು ಸರಿ. ಲೋ ಬಿ ಪಿ ಇಲ್ಲ ಮಾತಾಡೋಕ್ಕೆ ಭಾರಿ ಎಮೋಷನಲ್ಲಿ ಹೋಗ್ತಾರೆ. ಇನ್ನೊಂದು ಬಾಡಿ ಲ್ಯಾಂಗ್ವೇಜ್ ಇವ್ರದ್ದು ಹೆಂಗಿದೆ ಸರ್ ಸಿದ್ದರಾಮಯ್ಯ, ಖಡಕ್ ಅಂದ್ರೆ ಖಡಕ್.